ಸ್ಪೆಷಲ್ ಆಗಿ ಕೊರಿಯನ್ ಡಿಶ್ ಅಲ್ಲ ಟೊಬೋಕಿ ಅಲ್ಲ ಓಕೆ ಸ್ಟಾರ್ಟ್ ಮಾಡುವ ಓಕೆ ಎಂತ ಬೇಕು ಫಸ್ಟ್ ಅದರದ್ದು ಡೋ ಮಾಡಲಿಕ್ಕೆ ರೈಸ್ ಫ್ಲೋರ್ ರೈಸ್ ಪೌಡರ್ ತಗೊಂಡಿದ್ರಾ ಓಕೆ ಇದನ್ನು ನೀರು ಬೇಕಾ ಅದಕ್ಕೆ ಆ ಥರ ಮೆಜರ್ಮೆಂಟ್ ನೋಡಿ ತಗೊಳ್ಳೋದಾ ಇಷ್ಟು ಒಂದು ಸಾಕಲ್ಲ ಓಕೆ ಆಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಇದು ಅಕ್ಕಿ ಹಿಟ್ಟಲ್ಲ ನೀನು ಹಾಕಿದ್ದು ಈಗ ಫಸ್ಟಿಗೆ ನೀರು ಬೇಕಲ್ಲ ಹಾಕ್ಲಾ ಚೆನ್ನಾಗುತ್ತಾ ಆಮೇಲೆ ನೋಡಿಕೊಂಡು ಹದ ಮಾಡಿಕೊಳ್ಬೋದಲ್ಲ ಓಕೆ ಇದನ್ನು ಈಗ ಈ ಥರ ಅಂದರೆ ಗಟ್ಟಿ ಮಾಡಿ ಆಮೇಲೆ ಅದನ್ನು ಎಂತ ಮಾಡಲಿಕ್ಕುಂಟು ಶೇಪ್ ಮಾಡಲಿಕ್ಕುಂಟಾ ಓಕೆ ಓಕೆ ಆಲ್ಮೋಸ್ಟ್ ಹಿಟ್ಟು ರೆಡಿ ಅಂತಲ್ಲ ಈಗ ರೆಡಿ ಆಯ್ತಲ್ಲ ನೆಕ್ಸ್ಟ್ ಇದನ್ನು ಶೇಪ್ ಮಾಡ್ಕೊಳ್ಬೇಕಾ ಓಕೆ ಆ ಥರ ಶೇಪ್ ಮಾಡಿ ಇಟ್ಕೊಳ್ಬೇಕಾ ಇದೆಲ್ಲ ಹೇಗೆ ನೀನೇ ಕಲ್ತಿದ್ದ ಯೂಟ್ಯೂಬ್ ನೋಡಿ ಕಲ್ತಿದ್ದಲ್ಲ ಯೂಟ್ಯೂಬ್ ನೋಡಿ ಅಡುಗೆ ಕಲ್ತಿದ್ದಲ್ಲ ಇದೆಲ್ಲ ಮಾಡಿಕೊಟ್ರೆ ಅಜ್ಜಿ ಎಲ್ಲ ತಿಂತಾರ ಖುಷಿ ಆಗ್ತದ ಅಷ್ಟು ಇಷ್ಟ ಅಂತ ಇಲ್ಲ ಆದರೂ ನೀನು ಮಾಡಿಕೊಟ್ಟಿದ್ದೆ ಅಂತೇಳಿ ತಿಂತಾರಲ್ಲ ಓಕೆ ಶೇಪ್ ಅಂತೂ ರೆಡಿಯಾಗಿದೆ ಓಕೆ ನೆಕ್ಸ್ಟ್ ಇದನ್ನು ಬಾಯ್ಲ್ ಮಾಡಿ ಓಕೆ ಇದಂತೂ ರೆಡಿಯಾಗಿದೆ ಈಗ ಬಾಯ್ಲಿಗೆ ನೀರು ಇಡಬೇಕಲ್ಲ ಹಾಗಾದರೆ ಫಸ್ಟಿಗೆ ಬಾಯಲ್ಲೇ ಉರಿಸ್ಬೇಕಲ್ಲ ಅಂದರೆ ಹೇಗೆ ನೀರಿಗೆ ಹಾಕ್ತೀನಿ ಅದನ್ನು ಓಕೆ ಡೈರೆಕ್ಟ್ ನೀರಲ್ಲೇ ಬೇಯಿಸೋದಾ ಓಕೆ ನಾನು ಅಂದ್ಕೊಂಡೆ ಈ ಪುಂಡಿ ಎಲ್ಲ ಮಾಡ್ತಾರಲ್ಲ ಮನೆಯಲ್ಲಿ ಕಡುಬು ನೋಡಿ ಬಾಯ್ಲ್ ಓಕೆ ನೀರು ಕುದಿ ಬಂದ ನಂತರವೇ ಹಾಕೋದಾ ಕುದಿ ಬಂದ ನಂತರ ಹಾಕೋದಲ್ಲ ಓಕೆ ಅದು ಬಾಯ್ಲ್ ಆಗ್ತಿರುವಾಗ ಬೇರೆ ಏನೋ ರೆಡಿ ಮಾಡಲಿಕ್ಕುಂಟಾ ಬೇರೆ ನೆಕ್ಸ್ಟ್ ಮಸಾಲ ಓಕೆ ಹಾಗಾದರೆ ಇದು ನೀರು ಬಿಸಿ ಆಗಬೇಕಲ್ಲ ಹಾಗಾದರೆ ನಾವು ಜೊತೆಗೆ ಮಸಾಲ ಕೂಡ ರೆಡಿ ಮಾಡುವ ಹಾಗಾದರೆ ನಾವು ಇದನ್ನು ಈ ಕಡೆ ಇಟ್ಟು ಅಲ್ಲಿ ಕಡೆ ಇಡೋಲ್ಲ ಓಕೆ ಇದನ್ನು ಹಾಕಬೇಕಾ ಒಂದು ನಿಮಿಷ ಈಗ ಏನು ಹಾಕಲ್ಲ ಓಕೆ ಓಕೆ ಇದು ಬೇಯ್ತಾ ಉಂಟು ನೆಕ್ಸ್ಟು ಆಲ್ರೆಡಿ ಇದರಲ್ಲಿ ಡ್ರೈಡ್ ಚಿಲ್ಲಿ ಮತ್ತು ಗಾರ್ಲಿಕ್ ಸೋಕ್ ಮಾಡಲಿಕ್ಕೆ ಅಂದರೆ ಅದೇಂತ ಬಿಸಿನೀರಲ್ಲ ಹಾಟ್ ವಾಟರಲ್ಲಿ ಓಕೆ ಬಿಸಿನೀರಲ್ಲಿ ನಾವು ಏನು ಚಿಲ್ಲಿ ಮತ್ತು ಗಾರ್ಲಿಕ್ ಸೋಕ್ ಮಾಡಿ ಅದರೊಟ್ಟಿಗೆ ಶುಗರ್ ಹಾಕಬೇಕು ಹಾಫ್ ಟೇಬಲ್ ಸ್ಪೂನ್ ಓಕೆ ಅದು ಬಿಸಿನೀರಲ್ಲೇ ಆ ಥರ ಮಾಡಿ ರೆಡಿ ಇಡ್ಕೊ ಮೊದಲೇ ರೆಡಿ ಇಡಬೇಕಾ ಓಕೆ ಸಾಲ್ಟ್ ಸ್ವಲ್ಪ ಎಲ್ಲವನ್ನು ಅದಕ್ಕೆ ಆಮೇಲೆ ಅದನ್ನು ಮಿಕ್ಸ್ ಮಾಡೋದಾ ಗ್ರೈಂಡ್ ಮಾಡಿ ಓಕೆ ಹಾಗಾದರೆ ಮಿಕ್ಸ್ ಬೇಕಾ ಆಲ್ಮೋಸ್ಟ್ ಸಾಕಾಗುತ್ತಾ ಎಷ್ಟು ಬಂದರೆ ಸಾಕಲ್ಲ ಆಫ್ ಮಾಡೋದಾ ಓಕೆ ನೆಕ್ಸ್ಟು ಸ್ಟ್ರೈನ್ ಮಾಡಿ ಓಕೆ ಇದನ್ನು ಈಗ ಇದಕ್ಕೆ ಹಾಕಬೇಕಲ್ಲ ಓಕೆ ಇದನ್ನು ಈಗ ಏನು ಮಾಡಲಿಕ್ಕುಂಟು ಕೋಲ್ಡ್ ವಾಟರಲ್ಲಿ ಹಾಕ್ಬೇಕಾ ಓಕೆ ಕೋಲ್ಡ್ ವಾಟರಲ್ಲಿ ಹಾಕಿದ್ರೆ ಅದು ಸಾಫ್ಟ್ ಆಗುತ್ತಾ ಓಕೆ ಅದಕ್ಕೋಸ್ಕರ ನಾವು ಕೋಲ್ಡ್ ವಾಟರ್ಗೆ ಹಾಕೋದಾ ಓಕೆ ನೀರು ಹಾಕಬೇಕಲ್ಲ ಹಾಗಾದ್ರೆ ಈಗ ಹಾಕಲಾ ಸಾಕಾ ಓಕೆ ಅದು ಅಂದರೆ ಆ ಥರ ಮಾಡುವಾಗ ಕೋಲ್ಡ್ ವಾಟರ್ಗೆ ಹಾಕಿ ರೆಡಿ ಮಾಡಿ ಸಾಫ್ಟ್ ಆಗಲಿಕ್ಕೆ ಅದಕ್ಕೆ ಹಾಕಿಡೋದಲ್ಲ ಓಕೆ ನೆಕ್ಸ್ಟು ಈಗ ಆಗ ಸೋಪ್ ಮಾಡಿದ ಗ್ರೈಂಡ್ ಮಾಡಿ ಓಕೆ ಹಾಗಾದರೆ ಮಿಕ್ಸಿ ಕೂಡ ಅಲ್ಲೇ ಉಂಟು ಅದಕ್ಕೆ ಮೆಣಸು ಆಮೇಲೆ ಯಾವುದು ಬೆಳ್ಳುಳ್ಳಿ ಆಮೇಲೆ ಸಕ್ಕರೆ ಸಾಲ್ಟ್ ಓಕೆ ಅಷ್ಟನ್ನು ಹಾಕಿ ನಾವು ಇದು ಮಾಡಿ ಇಡಬೇಕಲ್ಲ ಬೇರೆ ನೀರು ಆ್ಯಡ್ ಮಾಡಬೇಕು ಅಂತಿಲ್ಲಲ್ಲ ಓಕೆ ಹಾಗಾದರೆ ಇದನ್ನು ನಾನೀಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ ಓಕೆ ಓಕೆ ಸಾಕಾಗುತ್ತಾ ಇಷ್ಟು ಸಾಕಾ ಓಕೆ ನೆಕ್ಸ್ಟ್ ಈಗ ಒಲೆ ಉರಿಸ್ಬೇಕಲ್ಲ ಈಗ ಆಯಿಲ್ ಏನು ಬೇಕು ಹಾಕಲೇ ಡೈರೆಕ್ಟ್ ಪೇಸ್ಟ್ ಹಾಕೋದಾ ಓಕೆ ಆಯಿಲ್ ಏನು ಬೇಕು ಅಂತಿಲ್ಲ ಎಲ್ಲ ನೆಕ್ಸ್ಟ್ ಇದಕ್ಕೆ ಆನಿಯನ್ ಹಾಕಬೇಕಾ ಓಕೆ ಸರಿ ಓಕೆ
ಓಕೆ ಆನಿಯನ್ ಅದರಲ್ಲಿ ಮಸಾಲದಲ್ಲಿ ಫ್ರೈ ಮಾಡೋದಾ? ಓಕೆ. ನೆಕ್ಸ್ಟ್ ಇದಕ್ಕೆ ಸೋಯಾ ಸಾಸ್ ಸೋಯಾ ಸಾಸ್ ಹಾಕ್ತೀರಾ? ಓಕೆ. 1 ಟೇಬಲ್ ಸ್ಪೂನ್. 1 ಸ್ಪೂನ್ ಹಾಕ್ತೀರಾ? ಓಕೆ. ಮತ್ತು ಟೊಮೆಟೊ ಕೆಚಪ್. ಟೊಮೆಟೊ ಕೆಚಪ್. ಅಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ಹಸಿ ಇದ್ದರೆ ಚೆನ್ನಾಗಿರುತ್ತಾ? ಮೀಡಿಯಮ್. ಓಕೆ. ರೆಡ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್. ನೆಕ್ಸ್ಟ್ ಇದಕ್ಕೆ ಇದನ್ನು ಈಗ ಸ್ಟ್ರೈನ್ ಮಾಡಿ. ಓಕೆ. ಬೇಯಿಸಿದಂತ ನಾವು ಇದಕ್ಕೆ ರೈಸ್ ಕೇಕ್ಸ್ ಅಂತ ಹೇಳ್ತೀವಿ. ರೈಸ್ ಕೇಕ್ಸ್. ರೈಸ್ ಕೇಕ್ಸ್. ಓಕೆ. ನೀನು ಇಷ್ಟು ಅಡುಗೆಯನ್ನೆಲ್ಲ ಯೂಟ್ಯೂಬ್ ನೋಡಿಯೇ ಕಲ್ತಿದ್ದಲ್ಲ? ಹಾಂ. ಓಕೆ. ಈಗ ಯಾವುದು ಭರತನಾಟ್ಯ ಹೋಗ್ತಾ ಇದ್ದಾರೆ ಅಂತ ಹೇಳಿದರು. ಎಲ್ಲಿ ಕ್ಲಾಸಿಗೆ? ವಿಟ್ಲದಲ್ಲಿ. ಯಾರು ಗುರುಗಳು? ಶಾಲಿನಿ ಅಂತ. ಓಕೆ. ಡೈಲಿ ಇರುತ್ತಾ ಹೇಗೆ ಕ್ಲಾಸು? ಥರ್ಸ್ಡೇ ಓಕೆ. ಗೊತ್ತಿಲ್ಲ ಚೂರು ಸ್ವಲ್ಪ ನೀರು ಬೇಕಾ? ಆ್ಯಡ್ ಮಾಡಬೇಕು ಅದಕ್ಕೆ? ಮಸಾಲೆಗೆ ಹಾಕುವ ಅದಕ್ಕೆ? ಇದು ಆಲ್ಮೋಸ್ಟ್ ಎಲ್ಲ ಆಗಿದೆಲ್ಲ? ಇನ್ನು ಬಾಯ್ಲ್ ಆಗಿ ಸ್ವಲ್ಪ ತಿಕ್ ಆಗಬೇಕು. ಸಾಸ್ ಸಾಸ್ ಚೆನ್ನಾಗಿ ಬರಬೇಕಲ್ಲ? ನಾವು ಸಾಧಾರಣ ಎಲ್ಲ ಸಾಸ್ ಹಾಕಿದ್ವಿ ಟೊಮೆಟೊ ಆಮೇಲೆ ಚಿಲ್ಲಿ ಸಾಸ್ ಎಲ್ಲ ಹಾಕಿದೆ. ಸೋಯಾ ಸಾಸ್. ಹಾಂ. ಹಾಗಾಗಿ ಸ್ವಲ್ಪ ಅದು ಸ್ವಲ್ಪ ಡ್ರೈ ಆಗಿ ಚೆನ್ನಾಗಿ ತಿಕ್ ಬಂದಾಗ ರೆಡಿ ಅಂತ ಹೇಳ್ಬೋದಲ್ಲ? ಓಕೆ. ಆಲ್ಮೋಸ್ಟ್ ರೆಡಿಯಾ? ರೆಡಿ. ಹಾಗಾದ್ರೆ ಆಫ್ ಮಾಡೋದಾ? ಓಕೆ. ಇನ್ನೂ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ತಗೊಳ್ಬೇಕಾ? ಇದನ್ನು ಸೇಸಮ್ ಸೀಡ್ಸಿಂದ ಗಾರ್ನಿಷ್ ಮಾಡ್ತೀರಾ? ಓಕೆ. ಆ ಥರ ಮೇಲೆ ಬಿದ್ದಾಗ ಚೆನ್ನಾಗಿರುತ್ತೆ ಅಂತಲ್ಲ? ಓಕೆ. ಎಸ್. ತೊಬೊಕ್ಕಿ ರೆಡಿ ಅಲ್ಲ? ಬಿಸಿ ಬಿಸಿಯಾದಂತಹ ಕೊರಿಯನ್ ಡಿಶ್ ಅಂತ ಹೇಳಿದ್ರಲ್ಲ? ಓಕೆ. ಮೇಲ್ಗಡೆ ನೀವು ಯಾವುದು ಬಿಳಿ ಎಳ್ಳು ಹಾಕಿದ್ರಲ್ಲ, ಚೆನ್ನಾಗಿ ಕಾಣ್ತುಂಟು. ಇದನ್ನು ಹಾಗೆ ತಿನ್ಬೋದಲ್ಲ? ಸಾಸ್ ಜೊತೆ ಇದ್ರ ಸಾಸ್ ಒಟ್ಟಿಗೆ ತಿಂದರೆ ಚೆಂದ. ಸಾಸ್ ಬೇಕಾ ತಿನ್ಬೋದಲ್ಲ? ಓಕೆ. ಟೇಸ್ಟ್ ನೋಡಲಾಗಿದ್ರೆ ಈಗ ಓಕೆ. ಮನಸ್ವಿ ಸಾಕಾಗಿರುವಂತಹ ಕೊರಿಯನ್ ಡಿಶ್ ತೊಬೊಕ್ಕಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಫಸ್ಟ್ ಟೈಮ್ ಇದನ್ನು ಟೇಸ್ಟ್ ಮಾಡೋದು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡಬೇಕಾ ನೋಡ್ತೀನಿ. ತ್ಯಬೋಕಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಅಕ್ಕಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಸಿ ನಾದಿಕೊಳ್ಳಿ. ತಯಾರಿಸಿದ ಹಿಟ್ಟಿನಿಂದ ಚಿಕ್ಕದಾಗಿ ಉದ್ದನೆ ಉಜ್ಜಿಕೊಳ್ಳಿ. ನಂತರ ನೀರು ಬಿಸಿ ಮಾಡಿಕೊಂಡು ಕುದಿ ಬಂದ ನಂತರ ಹಿಟ್ಟನ್ನು ಬೇಯಿಸಿ ಸೋಸಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಬಿಸಿ ನೀರಿನಲ್ಲಿ ಒಣಮೆಣಸನ್ನು ನೆನೆಸಿ ಅದಕ್ಕೆ 1 ಚಮಚದಷ್ಟು ಸಕ್ಕರೆ, 1/4 ಚಮಚ ಉಪ್ಪು ಹಾಕಿ ಸಣ್ಣಗೆ ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ರುಬ್ಬಿದ ಮಸಾಲೆಗೆ ಸ್ವಲ್ಪ ಹೆಚ್ಚಿದ ಈರುಳ್ಳಿ, 1 ಚಮಚದಷ್ಟು ಸೋಯಾ ಸಾಸ್, 1 ಚಮಚ ಟೊಮ್ಯಾಟೊ ಕೆಚಪ್, 1 ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕಿ ಹುರಿಯಿರಿ. ಬಳಿಕ ಸೋಸಿದ ಹಿಟ್ಟನ್ನು ಹಾಕಿ ಬೇಯಿಸಿ. ಕೊನೆಯಲ್ಲಿ ಮೇಲಿನಿಂದ ಬಿಳಿ ಎಳ್ಳನ್ನು ಉದುರಿಸಿ ಸರ್ವ್ ಮಾಡಿ. ಬಿಸಿ ಬಿಸಿಯಾದ ಕೊರಿಯನ್ ಸ್ಪೆಷಲ್ ಖಾದ್ಯ ತ್ಯಬೋಕಿ. ಎಸ್ ಮನಸ್ವಿ, ಅಡುಗೆ ಅಂತೂ ರೆಡಿ ಆಗಿದೆಲ್ಲ. ಇನ್ನು ಜಾಸ್ತಿ ಮಾತಾಡ್ಲಿಕ್ಕಿಲ್ಲ, ಟೇಸ್ಟ್ ನೋಡೋದೇ ಬೇಕಲ್ಲ? ಓಕೆ. ಯಾವ್ದು ನೋಡೋ ಟೇಸ್ಟ್ ಫಸ್ಟ್? ಈಗ ಫಸ್ಟ್ ಮಾಡಿದೆ, ಫಸ್ಟ್ ನೋಡೋಲ್ಲ? ಓಕೆ. ಇದು ಯಾವ್ದು ಹೇಳಿದ್ದು? ಕಾಜು ಮಸಾಲ ಅಲ್ಲ? ತಗೊಳ್ಳಿ. ಸಕ್ಕತ್ತಾಗಿದೆ ನೋಡಿ. ನಾರ್ಮಲಾಗಿ ಕಾಜು ಮಸಾಲಾನ ಹಾಗೆ ತಿನ್ಬೋದಲ್ಲ? ಅದು ಚೆನ್ನಾಗೇ ಬಂದಿದೆ. ಇದು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಮ್ಯಾಚಿಗೆ. ಟೇಸ್ಟ್ ಅಂತೂ ಗಮ್ಮತ್ತುಂಟು. ನಾನಂತೂ ಇದನ್ನು ಹೀಗೆ ಖಾಲಿ ಮಾಡ್ತೀನಿ ಆಯಿತಾ? ಓಕೆ. ಅಷ್ಟು ಚೆನ್ನಾಗಿ ಆಗಿದೆ. ಗೋಡಂಬಿ ಎಲ್ಲ ಹಾಗೆ ಬಾಗಿ ಸಿಕ್ಕೊಂಡಲ್ಲ, ಚೆನ್ನಾಗಿ ಬಂದಿದೆ. ಈಗ ಸ್ಪೆಷಲ್ಲಾಗಿ ಕೊರಿಯನ್ ಡಿಶ್ ಅಲ್ಲ? ತಗೊಳ್ಳಿ ನೀವು. ಚೆನ್ನಾಗುಂಟು. ನಾರ್ಮಲಾಗಿ ಸಾಸ್ಗಳೆಲ್ಲ ಬಾಯಿಗೆ ಸಿಗುವಾಗ ಟೇಸ್ಟ್ ಡಿಫರೆಂಟ್ ಬಂತುಂಟು. ಅಕ್ಕಿಯಲ್ಲಿ ಮಾಡಿದಾಗ ನಾವು ಈ ಕಡುಬು ಥರ ಅದೇ ಥರ ಬರುತ್ತೆ, ಬಟ್ ಟೇಸ್ಟ್ ಡಿಫರೆಂಟ್ ಉಂಟಲ್ಲ? ಚೆನ್ನಾಗುಂಟು. ಇದನ್ನು ಹೀಗೆ ತಿನ್ಬೋದಲ್ಲ? ಹಾಗೆ ಏನು ಬೇರೆ ಏನು ಹಾಕಬೇಕಂತಿಲ್ಲ. ಈ ಮಳೆಗಾಲದಲ್ಲೆಲ್ಲ ಈ ಥರದ್ದು ಬಿಸಿ ಬಿಸಿ ಸಿಕ್ಕಿದರೆ
ಗಮ್ಮತ್ತು ತಿನ್ಬೋದಲ್ಲ. ನಿನ್ನ ಮನೆಯಲ್ಲೆಲ್ಲ ಈ ಥರ ಮಳೆ ಜೋರು ಬಂದರೆ ಹೊರಗಡೆ ಹೋಗ್ಬೇಕಾಗಿದ್ರೆ ಮನೆಯಲ್ಲೇ ಮಾಡಿ ತಿನ್ನೋದು ಹೌದಲ್ಲ. ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಹೇಗೆ ಅನ್ನಿಸ್ತು? ಫಸ್ಟ್ ಟೈಮ್ ಬಂದಿದೆಯಾ? ಚೆನ್ನಾಗಿದ್ದಾ? ಓಕೆ, ನಮಗೆ ಕೂಡ ಖುಷಿ ಆಯಿತು. ನಾರ್ಮಲಾಗಿ ಸ್ಟೂಡೆಂಟ್ಗಳೆಲ್ಲ ಅಡುಗೆ ಮಾಡೋದ್ರಲ್ಲ ಅಪರೂಪ, ಅದರಲ್ಲೇ ನೀನು ಮಾಡ್ತಾಯಿದ್ದೆ ಅಂತ ಹೇಳಿದರೆ ಚೆನ್ನಾಗಿ ಬಂದಿದೆ ಅದು ಟೇಸ್ಟು. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿನಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ನಮಸ್ಕಾರ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಮನಸ್ವಿ ಸಾಗಿರುವಂತಹ ಕೊರಿಯನ್ ಡಿಶ್ ಸ್ಪೆಷಲಾಗಿ ತವೋಕಿ, ಇನ್ನೊಂದು ಕಾಜು ಮಸಾಲ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಹೆಚ್ಚಿಗೆ ನಾವು ಇಲ್ಲಿ ನೆನೆಸಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.